ಸರಿ. ಇಲ್ಲವಾದ್ರೆ ಉದ್ದೇಶದಿಂದ ಸಮರ್ಥ ನೇತನ ಮೂಲಕ ಬಂದಿದ್ದೇವೆ. ಸಾಧ್ಯ ಉಂಟ? ಶತಯಾಗಗಳನ್ನು ಮಾಡುವುದರ ಮೂಲಕವಾಗಿ ಅಮರಾವತಿಯ ಅಧಿಕಾರ ಪೀಠವನ್ನು ಏರಿದ್ದೇನೆ. ವಯಸ್ಸಿ ಬಂದೆ ಎಂದಾದ್ರೂ ಹೊಡೆದು
ಅದೇನ ಚಕ್ಕಂ ಜೈ ಸಂತೋಷ ಸಂಕತಿರ್ಕಾತೀರಿ ಗುರುಲೋಕ ನಮಸ ದಿನವಾಯ್ತು ನೇರವಾಗಿ ಭೂಲೋಕವನ್ನು ಸೇರಿಕೊಳ್ಳಿ ಯಾಕ ಯಜ್ಞಗಳನ್ನು ಮಾಡಿ ಅದರ ಅಭಿಷನ್ನ ದೇವತೆಗಳಿಗೆ ಸಲ್ಲಿಸ್ತಾ ಇದ್ದಾರೆ ಇನ್ನು ಮುಂದೆ ಬದಲಾವಣೆ ಎಲ್ಲ ಮಹಿಷಾರ್ಪಣ ಆಗಬೇಕು ಆದ್ರೆ ನಮಗೆ ಸ್ವಲ್ಪ ಪಾಲಿರಲಿ ಅಷ್ಟು ಮಾತ್ರವಲ್ಲ ಸೂರ್ಯ ಚಂದ್ರನಿಗೆ ಆಜ್ಞೆಯನ್ನು ಕೊಡಿ ಹೋಗಿ ನಿಮಗೆ ಇಚ್ಛೆ ಬಂದ ನಡೆದುಕೊಳ್ಳಿ ಸುರದ ವೇಷರು ಕೇಳಿ ದುರುಳರಿ ಪರಿಯಲಿ ಮೆರೆಯುತ್ತಲಿರಲು ನಾಕದಲ್ಲಿ ಸುರರಥ ನೊಡಗುಡು ಪುರುಗೂತನಾಕ್ಷಣ ಚರಿಸುತ್ತ ಗಿರಿ ಕಾನನದಲ್ಲಿ ಹರಿತಂದನಾಕ್ಷಣ ಮರುಗಿ ಮಾಡುವುದೇನು ಸರಸಿ ಜೋತ್ಪವನ ಪಾದದಲ್ಲಿ ಅರಿಕೆಗೆ ಇದರಿ ಹೋಗಿ ಕರುಣ ಸಾಗರ ನಮ್ಮ ಪೊರೆಯದೆ ಬಿಡನೋ ಕೃಪೆಯಲಿ ಮರುಗಿ ಮಾಡುವುದೇನು ಅಕಟ ಮಹಿಷಾಸುರನ ಉಪಟಳದಿಂದಾಗಿ ನಾವು ನೊಂದುದರ ಮೂಲಕವಾಗಿ ಗಿರಿಕಾನನಗಳಲ್ಲಿ ಅಲೆದಾಡುವ ಹಾಗಾಯ್ತಲ್ಲ ಇದಕ್ಕೆಲ್ಲ ಮೂಲ ಕಾರಣ ಯಾರು ಎಂಬ ಹಾಗೆ ಯೋಚಿಸಿದಾಗ ಬ್ರಹ್ಮದೇವ ಕೊಟ್ಟ ವರ ಅಲ್ವೇ ನಮ್ಮ ಕಷ್ಟವನ್ನು ಸತ್ಯಲೋಕ ಪೊರೆಯಬೇಕರೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ಪೊರೆಯಬೇಕಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ದುರುಳರಟುಳಿಯ ಒರೆಯುವುದಿನ್ನೇನು ಧರೆಯೆಂದು ಹೊರುವಳೋ ವಿಧಿಯೇ ನೀನೆ ಬಲ್ಲೆಯಿದೆ ಪೊರೆಯಬೇಕಲೆ ವಾಣಿನಾಥ ಅವಧರಿಸು ನಿ ಕಮಲ ಸಂಜಾತ ಮಹಿಷಾಸುರನ ಉಪಟಳ ಅಧಿಕವಾಗಿದೆ ದಾರಿ ತೋರಿಸಬೇಕು ದೇವ ಅರಿದನರಿದನ ದುರುಳನ ಬಾಧೆಯ ಒರಿಯುವ ಜಾಕಿನಿ ತಿರುಳಲ್ಲಿ ಒರಿಯುವ ಜಾಕಿನಿ ತಿರುಳಲ್ಲಿ ಮರಿಯಿಲ್ಲವನ ವರಗಳ ನಿದ್ದಿಗೆ ವಿರಜಿದ ತಪವನು ಮೊದಲಲ್ಲಿ ಆದರೆ ದೂರುವೆ ಹಾದಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಸಾದರದಲ್ಲಿ ನಿರ್ವಹಿಸುವ ಮಾಧವನಲ್ಲಿಗೆ ಹೋಗುವ ನಿನ್ನ ಕಷ್ಟದ ವಿಚಾರವನ್ನು ಚೆನ್ನಾಗಿ ತಿಳಿದೆ ಹಗೆಗಳಿಗೆ ವರವನ್ನು ಈಯುವವರಿಬ್ಬರು ಕೊಟ್ಟ ವರವರು ತೆಗೆಯುವವರಿಯರು ತೆಗೆದು ಕೊಟ್ಟು ಪರಿಹಾರದ ಹಾದಿಯನ್ನು ಹೇಳುವ ವೈಕುಂಠಪತಿ ಮಾಧವ ಬನ್ನಿ ಹೀಗೆ ರಜತಗಿರಿಯಿಂದ ಕೆಳಗಿಳಿಯುತ್ತಾ ಇದ್ದೇನೆ ಏನು ಸಮಾಚಾರ ಅಲ್ಲ ಭಾವಯ್ಯ ವೈಕುಂಠವನ್ನು ತೊರೆದು ಇದ್ದ ಕಡೆ ಆಗಮನವಾಯ್ತಲ್ಲ ಆಶ್ಚರ್ಯ ನನಗೆ
ದುರುಳ ಮಹಿಷನ ವಧೆಯಾಗಬೇಕು. ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶಿಲೆ, ಕುಳಿತು ಯೋಚಿಸುವ ಹೀಗೆ. ಕುಳಿತವರು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿ ನಳಿನ ಭವ ಸುರರನೊಡಗುಂಡು ನಡೆತದು ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈತರಲಾಗ ಪುರಗರನು ನಿಲಯದೊಳಗಿಲ್ಲದಿರೇ ಕೈಲಾಸಕ್ಕೆ ಬಂದ್ರೆ ಪರಶಿವನೂ ಇಲ್ಲ. ಕಳವಳಿಸೆ ಬಳಿಕ ಬರೋ ಕಳವಳಿಸೆ ಬಳಿಕ ಬರೋ ತಿಳಿದ ಶರೀರ ನುಡಿ ಹರಿಗರನು ನುಗಿನಾದ್ರಿಯೊಳಗಿರುವ ಗದನವನೋ ಹರಿಗರರ ಪದಕೆರಗಿ ಸಕಲರು ಜಯ ಜಯ ಸಕಲರು ಉರುಳ ಮಹಿಷಾಸುರನ ಉಪಟಳ ತರಗತಿಯುದಿವೆಂಬ ನೀವೇ ಹೊರೆವುದನಲು ಜಯ ಜಯ ಭಕ್ತಿಗೆ ಒಲಿದು ವರವನ್ನೇನೋ ಕೊಟ್ಟಿದ್ದೇನೆ. ಆ ವರವನ್ನು ದುರುಪಯೋಗಪಡಿಸುತ್ತಾ ಇದ್ದಾನೆ. ಭೂಲೋಕವನ್ನು ಸ್ವಾಧೀನ ಮಾಡಿ ಪಾತಾಳವನ್ನು ಸ್ವಾಧೀನ ಮಾಡಿ ದೇವತೆಗಳನ್ನೆಲ್ಲ ದೆಸೆಗಡಿಸಿದ್ದಾನೆ. ಸಜ್ಜನರ ಬದುಕನ್ನು ಕಸಿದುಕೊಂಡಿದ್ದಾನೆ. ಲೋಕ ಮಾರ್ಗವಾಗಿ ವಿಜೃಂಭಿಸುವಂತಹ ಕಾಲಮಹಿಷನ ವಧೆ ಅನಿವಾರ್ಯ. ಮೂರು ಮೂರ್ತಿಗಳ ಮುಖದಿಂದ ಮೊರಟಿಗ ತೇಜ
ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿಯಾಕೃತಿ ತಿಳಿದು ಧರಿಗಿಳಿ ಎದುರು ರುಜಿಯ ಜೀವನು ತನ್ನು ತೀಸಿದರು. ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತೆ ಪಾವನ ಚರಿತೆ ಆವಶುದ್ಧಿಯೊಳಿರುವುದು ಪದವ ತಾಯಿ ನಾವು ಮರಿಗುಂಬೆಯು ಪಾಲಿಸ ಭಯವ ದೇವಿಗೆ ಪಾವನ ಚರಿತೆ मांगल्ये शिवे सर्वार्थ साधिके शरण्ये त्र्यंबके देवी नारायणी नमोस्तुते नारायणी नमोस्तुते नारायणी नमोस्तुते ಮುಖ್ಯರು ಬೇಳಬಾರದಿ ಬರುಣ ಕಷ್ಟವ ಕೇಳಿಕೊಂಡೆ ಹೇಳಿರಿ ನಾರಾಯಣ ಮಹೇಶ್ವರ ಇಂದ್ರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿರಿ. ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹ ದೃಢವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡಹಿ ಅದೆಲ್ಲವೂ ನಭೋಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಾದ್ದು ಅಷ್ಟಭುಜಿಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖಾವಲೋಕನ ಮಾಡಿದಾಗ ಕಪ್ಪೋಲೋದಯಗಳಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಾ ಇದೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಮಾತಿಲಾಲಿಸು ಖಳಮಗೀಶನೋ ವಿಧಾತ ನಿತ್ತೀಗ ವರದ ಬಲದಿ
ಸುರಭ್ರಾತ ಎಲ್ಲವ ಬೆಸೆಗಿಡಿಸಿ ಪ್ರೀತಿಯಿಂದ ಅಮ್ಮ ಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವೆ. ಆದರೆ ಇದೇ ಸಂತೋಷವನ್ನು ಮುಂದುವರಿಯುವಂತಹ ಭಾಗ್ಯದಿಂದ ವಂಚಿತರಾಗುತ್ತೇವೆಯೋ ಎನ್ನುವಂತಹ ಭೀತಿ. ಮಹಿಯಲ್ಲಿ ಸಂಜನಿಸಿದ ಮಾಲಿನಿ ಜಾತನಾದ ಮಹಿಷ ವಿಧಿಯನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ವರಬಲ ಸಂಪನ್ನನಾಗಿ ನರ ನಾಗಲೋಕಗಳನ್ನು ಮುಟ್ಟಿದ. ಸಾಲದೋ ಎನ್ನುವ ಹಾಗೆ ಸ್ವರ್ಗವನ್ನಡರಿ ಸಜ್ಜನರಾದಂತಹ ಸುಮನಸರನ್ನು ಗಾರುಗಡಿಸಿದವರಿಂದ ಅವನ ದಾಷ್ಟ್ಯ ಪ್ರವೃತ್ತಿಯಿಂದಲಾಗಿ ಜಗಮೂರು ಕೂಡ ತತ್ತರಿಸುತ್ತಾ ಇದೆ. ಜೀವ ದೇವರ ಸಂಬಂಧವಾದ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾಗಿರುವ ತಪಸ್ಸು, ಜೀವರ ಸಂಬಂಧಿಕವಾದ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇಲ್ವಮ್ಮ. ಕರ್ಮ ಸಾಕ್ಷರಾದಂತಹ ಸೂರ್ಯ ಚಂದ್ರರ ಸಂಚಾರಕ್ಕೂ ತಡೆ. ಮಹೀಭಾರಕನಾದಂತಹ ಆತನನ್ನು ವಧಿಸಿ ನಮ್ಮನ್ನು ಉದ್ಧರಿಸಬೇಕು. ಸುರರನ್ನು ಸೋಲಿಸಿ ನೆರೆ ಮೊದಲಿಂದಲೇ ಮೆರವಣಿಗಳು ನಾಕದಿ ಮಾಲಿನಿ ಜಾತನಾದ ಮಹಿಷ ದೈತ್ಯ ಅಜಲನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರಗಳನ್ನು ಪಡೆದು ಮತಾಂಧನಾಗಿ ಮೆರೆಯುತ್ತಾ ಇದ್ದಾನೆ. ಅಂತಹ ದುರುಳ ಮಹಿಷವನ್ನು ವಧಿಸಿ ಇಳಗೆ ಕ್ಷೇಮವನ್ನು ಒದಗಿಸುತ್ತಾನೆ. ಧೈರ್ಯಸ್ಥರಾಗಿರಿ. ದುರುಳ ಮಹಿಷರ ಮತವನ್ನೇ ಅನುಸರಿಸಿಕೊಂಡು ಲೋಕಗಂಟಕರಾಗಿ ಮೆರೆಯುವಂತಹ ಶಂಕದುರ್ಗಾಗಳನ್ನು ವಧಿಸಿ ಧರ್ಮ ಸ್ಥಾಪನೆಯನ್ನು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಏನಾಲು ಜಯ ಜಯವಿರುತ್ತ ಸಕಲರು ಮಣಿಜಲಾಗಿ ಜಯ 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 ಜಯವೆನುತ ಸಕಲರು ಮಣಿಯಲಾಗಿ ವಿಶ್ವಕರ್ಮರು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆನುತ ಸಕಲರು ಮಣಿಯಲಾಗಿಯೇ ಜಯ ಜಯ ಆ
ಸಂದೋಹದ ಉಪಹತೆಯಿಂದ ನಮ್ಮೆಲ್ಲರನ್ನು ಮುಕ್ತಗೊಳಿಸುತ್ತೇನೆ ಎನ್ನುವ ಹಾಗೆ ಮಾತಾಡಿದಂತಹ ಅಭಯವಾಣಿಯಿಂದ ನಾವು ತೃಪ್ತಿ ಹೊಂದಿದವರಿದ್ದೇವೆ. ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರೆಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ತಾಯಿಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರಲ್ಲ, ಬೇಕಾದ ಹಾಗೆ ಸಜ್ಜಾಗುತ್ತಾಯಿ. ಅವರೆಲ್ಲರೂ ಅಷ್ಟು ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಡವೇ? ನಮ್ಮ ಸೇವೆ ಹೇಗಾಗಿ ವರಜನಾಭನು ಕರದ ಚಕ್ರವಾದ ಸಂಹಾರಕ್ಕೆ ಶ್ರೀಚಕ್ರ ತೃಣಯನಾಗ ತ್ರಿಶೂಲವನು ಸಗಾದ ಕನಕ ಗರ್ಭನು ಬ್ರಹ್ಮದಂಡವ ಕಿತ್ತುವು ಬಳಿಕ ಸುಮನಸರು ಜಯ ಜಯ ವೆನುತ ಪದ ಕೆರಗೆ ಜಯ 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 ಜಗದಂಬಾ ಜಗದಂಬಾ ಜಯ 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 ದಿವ್ಯ ಕೈದುಗಳನ್ನು ಜಗದಂಬಿಕೆಗೆ ಅರ್ಪಿಸಿದವರಿದ್ದೇವೆ. ತಾಯಿ ಅದನ್ನು ತನ್ನಷ್ಟ ಭುಜಗಳಲ್ಲಿ ಧರಿಸಿಕೊಂಡಿದ್ದಾಳೆ. ಅದರ ಉಪಯೋಗ ಎಷ್ಟೋ ಅದು ತಾಯಿಯ ಚಿತ್ತಕ್ಕೆ ಬಿಟ್ಟಂತಹ ವಿಷಯ. ರುದ್ರ ಸ್ವರೂಪಿಣಿಯಾಗಿ ಕದನ ಕಣಕ್ಕೆ ಹೊರಟಿರುವಂತಹ ಮಹಾಮಾತೆಯನ್ನೊಮ್ಮೆ ನೋಡಬಾರದೆ? ಇಂದ್ರನ ಪ್ರಭುಶಕ್ತಿ, ಅಗ್ನಿಯ ತೇಜಸ್ಸು, ವಾಯುವಿನ ವೇಗ, ನಿರುತಿಯ ನಿಷ್ಠೆ, ವರುಣನ ಗಾಂಭೀರ್ಯ, ಕುಬೇರನ ಸಂಪನ್ನತೆ, ಅಂತಕನ ಅಧಟು, ಮೃಢನ ದೃಢತೆ ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡಂತಹ ಮಾತೆ ಸಮರ ಭೂಮಿಗೆ ಕಾಲ್ನಡಿಗೆಯಿಂದ ತೆರಳಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದ
ಮರೆಯ ಉತ್ಪಾದನೆಗಳು
ಬದುಕು ಆಸೆ ಇದ್ದರೆ ಆಯುಧ ಕೆಳಗಿರಿಸು, ಕೇಸರಿಯನ್ನು ಕಾಡಿಗೆ ಕಳಿಸು. ಮೂರು ಲೋಕ ಚೆನ್ನಾಗಿದ್ದೇನೆ. ಸಿಂಹಾಸನವನ್ನು ಏರುವಾಗ ನನ್ನ ಜಂಗೆಯ
ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಭಗವತಿಗೆ ಷಟ್ಕಂಡ ಕುಟುಂಬಿನಿ ಮೂರಿ ಕುಟುಂಬಿನಿ ಮೂದಿಸುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ಭಯಗಿರಿ ನಂದಿನಿ ನೋದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶೈಲಸುತೆ ರಮ್ಯಕ ಮರ್ದಿನಿ ಶೈಲಸುತೆ ರಮ್ಯಕ ಮರ್ದಿನಿ ಶೈಲಸುತೆ ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಕವನು ಪಾಲಿಸು ಮರಿಯದ ನಯ ಚರಣವನು ನಿರತ ಮನದಿ ಮರೆಯದೆ ಎನ್ನಯ ಚರಣವನು ನೀ ನಿರತ ಮನದಿಯೇ ಸುರಪ ಮಹಾಗೌರಿ ಎನ್ನುವಂತಹ 9 ರೂಪರು ತಾಳುವುದರ ಮೂಲಕ ಕೂಳರನ್ನು ವಧಿಸಿದೆ. ಈ 9 ದಿನಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇನ್ನು ದುರುಳ ವೈಶ್ಯನ ಶಿರವನ್ನೇ ಹೂವಿಗೆ ಚೆಂಡಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿಯಿಂದ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರ್ತಾರೋ ಅಂತವರ ಕಷ್ಟವು ನಾನು ಪರಿಹರಿಸ್ತೇನೆ. ನಾಲ್ಕದ ಸರಿಪಡಿಸಿದ್ದೇನೆ. ಹೋಗು ಮಗನೇ. ಭವಿಷ್ಯತ್ತಿನಲ್ಲಿ ಖಳರಿಂದ ಕಷ್ಟವಾದಾಗಿದೆ, ಏನು ಮಾಡಬೇಕಮ್ಮ? ನೇರವಾಗಿ ತುಹಿನಗಿರಿ ಏರಿತು. ಅನನ್ಯ ಭಕ್ತಿಯಿಂದ ನನ್ನನ್ನು ಸ್ತುತಿ ಮಾಡಿದೆ ಎಂದಾದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದುರ್ಗುಳಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಪ್ರತಿಭಾಗೆ ವೈಶರಾರಿಸಿ ಮತ್ತ ತರಗೆ ಶೋಡಿತ ಮತ್ತನವನ ವನದಿಕ ವಿಭವದಲ್ಲಿ
ಶುಂಭಾನಿ ಶಂಭರೆಂದು ಕೇಳಿಬಲ್ಲೆವು. ಹಾಗೆಂದು ಕೊಳ್ಳಬಹುದಯ್ಯ. ಏನು ಹೊರಟು ಬಂದ ಕಾರ್ಯ? ಅನೇಕವಿದೆ. ತಮ್ಮ ಅಗ್ರಜ ನಮ್ಮ ನಿರ್ಮಿತವಾದ ಕರ್ಪೂರಾಮಯದಲ್ಲಿ ಕಶ್ಯಪದ ಕರುಣೆಯಿಂದಲಾಗಿ ದೇವಿಯ ಗರ್ಭಾಮುದಿಯನ್ನು ಭಾವನೆಗೊಳಿಸುವುದಕ್ಕಾಗಿ ಶುಂಭಾಸುರಾದ ನಮ್ಮ ಜನನ ನಿಜ ಹುಟ್ಟಿದರೆ ಸಾಲದು ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಮಾಡಿರುವ ಕೆಲಸ ಏನು ಹೇಳು? ಸರಸಿಜಾಪವನನ್ನು ಮೆಚ್ಚಿದೀಯ ನೇರವಾಗಿ ಘೋರವಾದ ಅರಣ್ಯವನ್ನು ಸೇರಿ ತಪಸ್ಸರೆ ಬಳಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡು ಬೇಕಾದಂತ ವರಗಳು ಪಡೆದಂತ ನಾವು ಕೈಗೊಂಡದ ದಿಗ್ವಿಜಯ ಹಂಗ ವಂಗ ಕಳಿಂಗ ಅಲ್ಲಿರುವಂತಹ ಧರಣಿ ಪಾಲಕರನ್ನೇ ಸಮರದಲ್ಲಿ ಸೋಲಿಸಿ ಅವರಿಂದ ಕಪ್ಪಗಾಣಿಕೆಯನ್ನು ಪಡೆದೆವು. ಆನಂತರ ಪಾತಾಳವನ್ನೇ ಸೇರಿ ಅಲ್ಲಿರುವಂತಹ ಅವರಗಾದಿಗಳನ್ನೇ ಸದೆ ಮಾಡಿದು. ಎರಡು ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವತೆಗಳು ನಾವು ನಮ್ಮಿಂದೆಂಬಂತ ಅಹಂಕಾರದಲ್ಲಿ ಬೆಳೆದಾಡ್ತಾ ಇದ್ದಾರೆ. ಅಂತವರಲ್ಲೂ ಸದೆ ಬರೆದಕ್ಕಿದ್ರಿಂದ ಅವಕಾಶ ನನ್ನ ಪರಿಚಯ ತೆರಿಗೆ ಸೋಲಿತ ಅಧಿಕಾರಿ ಸುಂಬಾಸುರಮ್ಮ ನಿಶುಂಭ ದುರಾಪಿತ ಸೋದರಿ
ಅಲ್ಲದೆ ತಮ್ಮ ಈ ಮೊದಲು ಮಹಿಷನೆನ್ನುವಂತ ವ್ಯಕ್ತಿ ಒಬ್ಬ ಇದ್ದರಂತೆ ಅವನಿಗಿಂತ ಶ್ರೇಷ್ಠರಾಗಿ ಪ್ರಪಂಚದಲ್ಲಿ ಬೆಳಗುತ್ತಾ ಇದ್ದೇವೆ ಎಂಬ ಹಾಗೆ ಎಲ್ಲರೂ ಹೊಗಳುತ್ತಾ ಇದ್ದಾರೆ ನೋಡು. ನಿಜ ಅಮ್ಮ, ರಣರಂಗದಲ್ಲಿ ಬಳಲಿದ್ದೇವೆ ನಾವು. ಸ್ವಲ್ಪ ವಿಶ್ರಾಂತಿ. ಅಧಿಕವಾಗುತ್ತಾ ಇದೆ. ಸ್ವರ್ಗಲೋಕದ ಅಧಿಕಾರವನ್ನು ಕಳೆದುಕೊಂಡಿದ್ದೇನೆ. ವಿಷಯವನ್ನು ಮಹಾಮಾತೆಗೆ ತಿಳಿಸಬೇಕು. ನೇರವಾಗಿ ತುಹಿನಗಿರಿಯತ್ತ ಸಾಕ್ತೇನೆ. ಪೂಜಿಸಿದನು ಮಾಯೆಯ ನಿರ್ಜರಿಯ, ಪೂಜಿಸಿದನು ಮಾಯೆಯ ಮುಜಗ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶ್ರದ್ಧೆಯು ದಿವರಾಜ ನವವಿಧ ಭಕ್ತಿಯಿಂದಲೇ ಜಯ ಜಯ ಜಗದಂಬಿಕೆ ಜನನೀ ಲೋಕನಾಯಕಿಯೇ ರಕ್ಷಿಸಮ್ಮ. ಕುರಿಬುದಿಗೆ ಶೋಕದಲ್ಲಿ ಸುರ ಪದವಿಗೆ ತರ ಕಷ್ಟ ಒದಗಿತು. ಬೆದರ ಬೇಡ ಈ ಹಿಂದೆ ನಿಮಗೆ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತಹ ಇನ್ನ ಮುಖ ಎಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆ ಅಲ್ಲ ಮಗನೇ, ಏನಾಯ್ತು ಹೇಳು. ಜನಕ್ಕೆ ಭಿನ್ನಗ ತನುಜ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನು ಏನು ಮಾಡಿದ? ಅನುಮನದಲ್ಲಿ ಸುರನನ್ನು ಸೋಲಿಸುತ್ತ ನಾಗವನ್ನು ಪಾಲಿಸುವ ಹೆಳರು ಜನನಿ ಕೇಳ್ಬಿನ್ನಗದನು ಜಮಗಿಷಗಿಂತ ಘನ ಪರಾಕ್ರಮಿ ಶುಂಭನು ಅಮ್ಮ ಏನಾಯ್ತು ಮಗನೇ? ಖಡನಾದಂತಹ ಮಹಿಷಾಸುರನನ್ನು ವಧಿಸುವುದರ ಮೂಲಕವಾಗಿ ಅಮರಾವತಿಯ ಅಧಿಕಾರವನ್ನು ಮರಳಿ ಒಪ್ಪಿಸಿದವಳಲ್ವೇ? ಸರಿ. ಸುರಲೋಕವನ್ನು ಆಳ್ವಿಕೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮಹಿಷನಿಗಿಂತಲೂ ಶತತ್ರಾಣಿಗಳಾದಂತಹ ಶುಂಭ ನಿಶುಂಭರು ಆಗಮಿಸಿದ್ರಮ್ಮ. ಹೌದೇ? ಕಾಳಗವನ್ನು ಕೊಟ್ಟಾಗ ದೇವ ಸಮೂಹಕ್ಕೆ ಸೋಲಾಯಿತು. ಬೇರೆ ದಾರಿ ಕಾಣದೆ ಸುಮನಸರನ್ನೆಲ್ಲ ಒಟ್ಟು ಸೇರಿಸಿ ನಿನ್ನ ಬಳಿಗೆ ಬಂದವನಿದ್ದೇನೆ. ಕಾರಣ ನೀನೇ ರಕ್ಷಿಸಬೇಕಮ್ಮ. ಕರುಣಿಸುತ್ತ ಭಜವನು ಕರುಣಿಸುತ್ತಲ ಭಜವನು ನುಡಿದಳು ಕಿರಿದು ಸಮಯದಿ ತರಿದುವು ದೈತ್ಯರ ನೆರವಿಜನು ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆಯ ಮಾತಲ್ಲ ಮರಿಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ ಹರುಷದೊಳಗಿರುತ್ತ ತ್ರಿದಶರಿಗರುಗಿ ಶ್ರೀದೇವಿ ಮರುಗದಿರು ಸುರಪಾಲ ಮರೆಯ ಮಾತಲ್ಲ
ಸುರಪಾಲ ನೀವ್ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯಸ್ಥನಾಗು. ಅಷ್ಟರ ತನಕ ದುಷ್ಟರಿಂದ ರಕ್ಷಿಸಿಕೊಳ್ಳುವ ಬಗೆ ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಎದ್ದುಕೊಂಡು ಕಳ್ಳರೊಡನೆ ನಾನಾಡುವಂತಹ ಲೀಲಾ ವಿನೋದಗಳನ್ನು ಕಣ್ಣಾರೆ ನೋಡಿ ನೀವೆಲ್ಲರೂ ಸಂತೋಷಗೊಳ್ಳಿ. ಹೋಗಿ ನಿಶ್ಚಿಂತರಾಗಿ. ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲಗೆ ಸಿಲುಕಿಸಿ ಮೋಹದ ಬಲಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಗಮಾಯೆ ಯೋಚಿಸಿ ಮಗಮಾಯೆ ಮಗಮಾಯೆ ದೈತ್ಯ ವೃಂದವ ಮೋಹಿಸಿ ಹರಿಯೇ ದೈತ್ಯ ವೃಂದವ ಮೋಹಿಸಿ ಹರಿಯೇ ಮಗಮಾಯೆ ಮೋಹಿಸಿ ತರಿಯೇ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರಬಾಕದ ಭವನದೊಳಗೆ ನಿಂದಳು ಸುಂದರಂಗವ ತಳೆದಂದು ಕೌಶಿಕೆಯಾಗಿ ನಿಂದಳು ಮೆರಬಕದ ಭವನದೊಳಗೆ ನಿಂದಳು ಮೆರಬಕದ ಭವನದೊಳಗೆ ವನದೊಳಗೆ
ಎಂದು ಯೋಚಿಸಿ ಮಗಮಾಯೇ ಯೋಚಿಸಿ ಮಹಮಾಯೇ ಅಭೇದ ಮಾತನ್ನಿತ್ತು ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದ್ದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಆದರೆ ನೇರವಾಗಿ ಅವರ ಬಳಿಗೆ ನಾನೇ ಹೋಗುವುದೇ ಅಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು. ಯಾವ ರೀತಿ ಬೇಟೆಗಾರನೊಬ್ಬ ಬಲೆಯನ್ನು ಬೀಸಿ ಕಾಡಲ್ಲಿರುವಂತಹ ದುಷ್ಟ ಮೃಗಗಳನ್ನು ಹಿಡಿದು ಯಾವ ರೀತಿ ಕೊಲ್ಲುತ್ತಾನೋ ಹಾಗೆ ನನ್ನ ರೂಪ ಎನ್ನುವ ಬಲೆಯನ್ನು ಬೀಸಿ ಕಾಮಕರನ್ನು ಇಲ್ಲಿಗೆ ಬರೆಸಿಕೊಳ್ಳಬೇಕು. ವಿಷಯ ಏನೋ ಸರಿ, ಆದರೆ ನಾನು ಈ ರೂಪದಿಂದ ಇರುವುದೇ ಈ ರೂಪವನ್ನು ಕಂಡರೆ ಖಂಡಿತವಾಗಿ ಉದಯಿತರ ಹತ್ತಿರ ಬರೋದಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಮನದಲ್ಲಿ ಯೋಚಿಸಿ ತೀರ್ಮಾನವೊಂದು ಗೈದಿದ್ದೇನೆ. ಸುಂದರವಾದ ಮೋಹಿನಿ ರೂಪವನ್ನಂತೂ ಕೌಶಿಕೆಯನ್ನು ನಾಮೋಂದಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳುವುದಕ್ಕ ಯೋಗ್ಯವಂತ ಸ್ಥಳ ಬೇಕಲ್ಲ. ಎಲ್ಲಿ ಎಲ್ಲಿ ವನ ಮಧ್ಯದಿ ನೂತನದಿ ಸೃಜಿಸಿ ಕಾಚನದು ಈ ಆಲಯ ಏರುತ್ತ ವನ ಮಧ್ಯದಿ ನೂತನದಿ ಸೃಜಿಸಿ ಕಾಂಚನದು ಯಾಲೆಯ ಏರುತ್ತ ಕಾಂಚನದು ಯಾಲೆಯ ಏರುತ್ತ ಧನುಜರ ತನು ಮನ ಮೋಹಿ ಪಾತೆರದ ಧನುಜರ ತನು ಮನ ಮೋಹಿ ಪಾತೆರದ ಮೋಹಿ ಪಾತೆರದ ಅನುಪಮೆ ಪಾಡುತ್ತ ಅನುಪಮೆ ಪಾಡುತ್ತ ಅನುಪಮೆ ಪಾಡುತ್ತ ಇರಲತ್ತಾದ ಧನುಜರ ತನು ಮನ ಮೋಹಿ ಪದರದ ಅನುಪಮೆ ಪಾಡುತ್ತಲಿರಲತ್ತಾದ ವನ ಮಧ್ಯದಿ ನೂತನದಿ ಸೃಜಿಸಿ ಕಾಂಚನದು ಯಾಲೆಯ ಏರುತ್ತ ಕಾಂಚನದು ಯಾಲೆಯ
ಮನುಜರ ತನು ಮನ ಮೋಗಿ ಬದರದ ಅನುಭವಿ ಪಾಡುತ್ತಲಿರಲತ್ತ ಶೋಧಿಸುವೆ ಎಂದೇನು
ಮಾಡಿಸುವುದಕ್ಕಾಗಿ ಚಂಡಮುಂಡರಾದ ನಮ್ಮಿಬ್ಬರ ಆವಿರ್ಭಾವ ಎಂದು ಹೇಳಿದರೂ ಹೆಚ್ಚಾಗದು. ಕೀರ್ತಿಕಾಂಕ್ಷಿಗಳಾಗಿ ಕಾಡನ್ನು ಸೇರಿದವರು ವಿಧಿಯ ಬಗ್ಗೆ ತಮವನ್ನು ಆಚರಿಸಿದೆವು. ಮೆಚ್ಚಿನ ವಿಧಾತ ಏನು ಬೇಕು ಎಂದು ಕೇಳಿದಾಗ ಚೋಡಿಯಲ್ಲಿ ಯೋನಿಜರಿಂದ ಹಾಗೆಯೇ ಬಾರದಿರಲಿ ಎಂದು ಅಕ್ಷರ ತಥಾಸ್ತು ಅಂದಿದ್ದಾನೆ. ಒಲಿದಿದ್ದಾನೆ ಮನೋವೇಗ, ಅನುಗ್ರಹಿಸಿದ್ದಾನೆ ಬ್ರಹ್ಮಚರ್ಯ, ಕೇಳದೆ ಕೊಟ್ಟಿದ್ದಾನೆ. ಗದಾದಂಡ ಕೈಗೆ ಬಂದದ್ದೇ ತಡ ಉಲ್ಲಾಸ ಮುಖ್ಯೇರಿತು. ತೀರಿಸುವುದಕ್ಕಾಗಿ ದಿಗ್ವಿಜಯವನ್ನು ಕೈಗೊಂಡೆವು. ಭೂಲೋಕ ಪಾತಾಳ ಸ್ವಾಧೀನ, ಸ್ವರ್ಗಕ್ಕೆ ದಾಳಿ, ಶುಂಭನಾಳ್ವಿಕೆ ಸಮರಕ್ಕೆ ಆಹ್ವಾನವನ್ನು ಕೊಟ್ಟಾಗ ಬಂದವನಾರದ ಮಾಡಿಸಿದ ಸಂಧಿ ಶುಂಭ ಉಭಯ ತೋಳುಗಳಿಂದ ಅಪ್ಪಿದ ಏರಿಸಿದ ಕೊಟ್ಟ ಆಸರ ಪರಿಶ್ರಮದ ಪರಿಣಾಮ ಶರೀರಕ್ಕೆ ಆಲಸ್ಯ ಹಸಿವೆ ಏನು ಕಾರಣ? ತಿರುಗಾಟ ಹೆಚ್ಚಾಯಿತು, ದೇಹದ ಬಗ್ಗೆ ಗಮನ ಇಲ್ಲ. ಇಳೆಯನ್ನು ತೊಳಲು ತಳೆದಿಯ ಕ್ಷುದ ಬೆಳೆಯಬೇಕಂತಾದರೆ ಮಾಂಸ ಬೇಟೆ ಬೇಟೆ ಬೇಟೆಯಾಡುತ್ತಾ
ಮತ್ತ ಚೆಲುವ ಮಾಂಸವ ಶುಂಭಗೀವಡೆ ನಲವಿನೆಯು ತೆಗೆದಿರಿಸಿ ತುಹಿರಾತ್ರಿಯನು ಅಡರುದಲ್ಲಿ ಮೃಗ ಮಾಂಸವನ್ನು ಮಿಲುತ್ತ ಮೃಗಗಳನ್ನು ಕೋಲುವುದ ಖಳರಾಗ ಏನಾಯ್ತು ನಿನಗೆ? ಇತ್ತ ಬಾ ತಮ್ಮ. ತೆರೆಯ ಮೇಲ್ಕೆಡಿ ನಗರಜನ ಕಂಡು ಕಂಡು ತಲೆ ಕೆಟ್ಟವ ಬಂಡೆ ಮೇಲೆ ಉದ್ದಕ್ಕೆ ಮಲಗಿ ಏನೇನೋ ಬಡಬಡ. ಯಾರು ಮಲಗಿದ್ದು ಒಮ್ಮೆ ಕೈಕೊಡು. ಹೇಳಲಿಕ್ಕಾಗುತ್ತಿಲ್ಲ. ಕರ್ನಾಕಾಯಿ ಹೇಗಾಗಿದೆ ಬೇಟೆ? ಭರ್ಜರಿ ಬೇಟೆ. ಏನು ತಿಂದೆ ಏನು ತಂದೆ ಹೇಳು. ನನ್ನ ಮೃಗಗಳನ್ನು ಸುತ್ತ ಹೊರಟ ಸಮಯ ಒಪ್ಪಿದ ಕಾಡು ಕೋಣ ಏನು ಮಾಡಿದೆ? ಬಿಡ್ಲಿಲ್ಲ. ಶರವೇಗದಿಂದ ಧಾವಿಸಿದೆ. ಅದರ ಕೋಡುಗಳಲ್ಲಿ ಹಿಡಿದೆ. ನೆಲಕ್ಕೆ ಬಡಿದೆ. ಉದರ ಬಗಿದೆ. ಮಾಂಸ
ಮಾಂಸ ತಿಂದೆ, ಹೋಡು ದೂರಕ್ಕೆ ಬಿಸಾಡಿದ್ದೆ. ಇಲ್ಲಿಯೇ ತುಂಡು ಮಾಡಿ ಬಿಸಾಡಿ ಹೋಗುವ. ಅದ್ಯಾಕೆ? ಇಲ್ಲದಿದ್ರೆ ನಾಳೆಯೂ ಬರ್ತದೆ. ಬೇಗ ಸಿಗ್ಲಿಕ್ಕಿಲ್ಲ, ಹೊಟ್ಟೆ ತುಂಬಿತು. ಅಷ್ಟರಲ್ಲಿ ಅನ್ನ ನೆನಪಾಯ್ತು. ಬೇಟೆಗೆಂದು ಬಂದವರು ಎಂದಾದರೂ ಬರಿಗೈಯಲ್ಲಿ ಹೋದದುಂಟು? ಏನು ಮಾಡೋಣ ಎನ್ನುವುದಾಗಿ ಆಲೋಚಿಸುವಾಗ ಅಣ್ಣ ಒದೆಗಳ ಎಡೆಯಿಂದ ಚಿಗರೆಗಳು, ಜಿಂಕೆ ಬಲು ರುಚಿಯಾದರ ಮಾಂಸ. ಹೌದೌದು. ಏನು ಮಾಡಿದೆ? ಹಿಡಿದು ಬಡಿದೆ, ಮಾಂಸ ಮಾಡಿ ತಂದಿದ್ದೆ. ನನ್ನ ಹೊಟ್ಟೆ ಆಗಲೇ ತುಂಬಿದೆ. ಏನು ಅದು ತಂದದ್ದು ನಿನಗ? ಮತ್ಯಾರಿಗೆ? ಅದು ಶುಂಭನಿಗೆ ಈ ವಡೆ. ನಿನ್ನ ಬೇಟೆ ಹೇಗಾಯ್ತು? ನಾನು ಬೇರೆ ದಾರಿ ನೋಡಿದೆ. ಹೋಗುತ್ತಿರುವ ಸಂದರ್ಭದಲ್ಲಿ ಕೆರಳಿದ ಕೇಸರಿಯೊಂದು ಗರ್ಜಿಸ್ತಾ ಬರ್ತದೆ. ಏನು ಮಾಡಿದೆ? ಅದರ ಬಾಲದಲ್ಲಿ ಹಿಡಿದೆ, ದರದರನೆ ಬಡಿದೆ. ಎಲುಬೊಂದು ಕಡೆ, ಚರ್ಮ ಒಂದು ಕಡೆ, ಮಾಂಸ ಒಂದು ಕಡೆ, ಬೇರೆ ಬೇರೆ ಮೊದಲಾಗಿ ಇಳಿಯುತ್ತಿತ್ತು ರಕ್ತ. ಬಾಯಿ ಕೊಟ್ಟೆ, ಗಳಗಳನೆ ಕುಡಿದೆ. ರಕ್ತವನ್ನು ಕುಡಿದದ್ದು ಮಾತ್ರ ಅಲ್ಲ, ಮಾಂಸವನ್ನು ಞಮನೆ ಮೆದ್ದೆ. ಎಲುಬನ್ನು ಕಟಕಟನೆ ಕಡಿದೆ, ಚರ್ಮವನ್ನು ಪರ್ರ ಹರಿದೆ. ಅದು ಬೇಸಿಗೆ ಕಾಲದಲ್ಲಿ ಬಿಸಿಲಿಗೆ ಹಾಕಿ ಒಣಗಿಸಿ ತಿನ್ಲಿಕ್ಕೆ ಸ್ವಲ್ಪ ಮೊಲದ ಮಾಂಸ ಇಟ್ಕೊಂಡು ಬಂದೆ. ಅದೇನು ಸ್ವಲ್ಪ ನನಗೆ ಸಿಕ್ಕಿದ್ದೆ ಅಷ್ಟೇ. ಏನು ಅದು ಹಾಗೆ? ಕೆಲವು ದಿನ ಆಯ್ತು, ಸ್ವಲ್ಪ ಸ್ವಲ್ಪ ಸಿಕ್ಕಿ. ಹೌದಾ? ಆದ್ರೂ ಹಿಡ್ಕೊಂಡು ಬಂದದ್ದು ಯಾಕೆ? ಯಾಕೆ? ಶುಂಭಗಿ ವಡೆ. ನಿನ್ನ ಭಾಗ ಏನು ಕೂಡುವುದಿಲ್ಲ. ಹೌದೌದು. ಒಂದು ಹೆಜ್ಜೆಯೂ ಎತ್ತಿರುವುದಕ್ಕಾಗ ವಿಶ್ರಾಂತಿ ಬೇಕೇ ಬೇಕು. ಸ್ವಲ್ಪ ಮಲಗಬೇಕು. ಹೌದೌದು. ನನಗೆ ಮಲಗುವಾಗ ಸ್ವಲ್ಪ ಗಾಳಿ ಬೇಕಾಗ್ತದೆ. ಹೌದಾ? ಇಬ್ರು ಮಲಗಿದ್ರೆ ಗಾಳಿ ಹಾಕುವುದು ಯಾರು? ಒಂದು ಹೊಂದಾಣಿಕೆ ಮಾಡುವ. ಹೇಗೆ? ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಇಲ್ಲದಿದ್ರೆ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಮತ್ತೆ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಈಗ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಮಲಗುವುದೇ? ಹೌದು. ನಾನು ಗಾಳಿ ಹಾಕು ಮಲಗುವುದೇ? ತಲೆ ಕೆಟ್ಟವನೇ. ಮತ್ತೆ ನಾನು ಮಲಗುವುದು ಯಾವಾಗ? ನಿನಗೂ ಮಲಗಲಿಕ್ಕೆ ಉಂಟು. ಹಾಗೆ ನಾನು ಬೇಟೆ ಆಡ್ಲಿಲ್ವ? ಇಲ್ಲ ಅಂತ ಯಾರೇ? ನನಗೆ ಆಯಾಸ ಆಗುವುದಿಲ್ವೋ? ಸಣ್ಣವರ ಆಯಾಸ ಆದ್ರೂ ಹೇಳಬಾರ್ದು. ಹೇಳ ಇದ್ರೆ ಕಡಿಮೆ ಆಗುತ್ತದೆ. ನಿನಗೆ ನಾನು ಗಾಳಿ ಬೀಸಿದ್ರೆ ಮತ್ತೆ ನನಗೆ ಬೀಸುವುದಕ್ಕೆ ಯಾರಿದ್ದಾರೆ? ಬಂದಾರು. ಯಾರು ಬಂದಾರು? ಬಂದಾರು ಹೋದಾರು. ಹೋಗಾಯ್ತಾ? ಅದೆಲ್ಲ ಆಗುವುದಿಲ್ಲ. ನನಗೂ ಗಾಳಿ ಬೇಕೇ ಬೇಕು. ನಾವು ಯಾಕೆ ಶ್ರಮ ಪಡಬೇಕು? ನಮ್ಮ ಅಡಿಯಾಳಾಗಿರುವವರು ದೇವತೆಗಳು. ಅದರಲ್ಲಿ ಒಬ್ಬ ಗಾಳಿಗೆ ಅಧಿಷ್ಠಾನ ದೇವತೆ ವಾಯು. ಅವರಿಗೆ ಆಜ್ಞೆ ಮಾಡಿ ಬೀಸಿ. ಅವನಿಗೆ ಆಜ್ಞೆ ಮಾಡುವ ಸ್ಥಳ ನೋಡಿದ್ಯಾ? ಒಳ್ಳೇದುಂಟು. ಒಳ್ಳೇದು. ಹೌದು, ತಗ್ಗು ಪ್ರದೇಶ ಅಲ್ವ? ಹೌದು. ಸುತ್ತಲೂ ಮರಗಿಡಗಳು ಬೆಳೆದು ನಿಂತಿವೆ. ಇವುಗಳ ಮಧ್ಯಕ್ಕೂ ಬಂದಾನ ಮಾರು. ಅಮ್ಮ, ನಾವೊಂದು ಕೆಲಸ ಮಾಡುವ. ಏನು? ತುಹಿನಾದ್ರೆ ತುತ್ತ ತುದಿಯಲ್ಲಿ ಮಾರುತನ ರಭಸ ಹೆಚ್ಚು. ಆರ್ಜನೆ ಮಾಡಿದ ಮನೋವೇಗದ ಬಲಮೆ ಇದೆ. ತಪ್ಪಲನ್ನು ಬಿಡು, ತುತ್ತ ತುದಿಯನ್ನು ಮಾರುತನದ ಸೇವಿಸಿ ನಲವಿನ್ಯೋ ಮಾರುತನದ ಸೇವಿಸಿ ಗಳಿಲದು ನಾಸಕೀಜೆ ಪರಿಮಳ ಕಡಲಿ ನಾಸಕಿ ಪರಿಮಳ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ 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 ನಾವು ಮೇಲೆ ಬರುವುದು ಯಾವಾಗಪ್ಪ? ಇಳಿಯುತ್ತ
ಸುತದ ಗಾಯನವ ನಲವಿನಿಲ್ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ಜಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಸಂಗೀತವ ಆಲಿಸುತ್ತ ಸಂಗೀತವ ಆಲಿಸುತ್ತದ ಸಗಮ ಪನಿಸ ಸನಿದ ಪಮಗರಿಸ ಸಗಮ ಪನಿಸ ಸನಿದ ಪಮಗರಿಸ ಆಲಿಸುತ್ತ ಸಂಗೀತವ ಸಗಮ ಗಮಪ ಮಪನಿ ಪನಿಸ ಸನಿದ ನಿದ ಪದ ಪಮ ಪಮ ಗಮ ಗರಿ ಗರಿ ಸಗಮ ಪ ಗಮ ಪನಿ ಮಪನಿ ಸನಿದ ಪನಿದ ಪಮದ ಪಮ ಗರೆ ಮಗರೆ ಸಗಮ ಪನಿ ಗಮ ಪನಿ ಸನಿದ ಪಮನಿದ ಪಮಗರ ಪಮಗರೆ ಪಮಗರೆ ಸಗಮ ಪನಿ ಸನಿದ ಪಮಗರೆ ಸಗಮ ಪನಿ ಸನಿದ ಪಮಗರೆ ಸಗಮ ಪನಿ 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 ಮಪನಿ ಗಮ ಪನಿ ಸಗಮ ಪನಿ ಸನಿದ ಪಮಗರೆ ಸನಿದ ಪಮಗರೆ ಸನಿದ ಪಮಗರೆ Pani sa pani sa pani sa ga pani sa ga ma pa pani sa ga ma pani sa ni sa ga sa ga ma pa ma pa ಆಲಿಸುತ್ತ ಗಾಯನವ ಕಳರಾಗ ಸಗರೆ ಸಗಮ ಗರೆ ಸಗಮ ಪಮಗರೆ ಸಗಮ ಪನಿ ದ ಪಮಗರೆ ಸಗಮ ಪನಿ ಸುನಿ ದ ಪಮಗರೆ ಸಗಮ ಪನಿ ಸಗರಿ ಸುನಿ ದ ಪಮಗರೆ ಸಗಮ ಪನಿ ಸಗಮ ಗರೆ ಸುನಿ ದ ಪಮಗರೆ
ಅಲೆಯಾಗಿ ಸೊಂಪು ಸೊಂಪಾಗಿ ಮಂದ ಮಂದವಾಗಿ ತಂಪು ತಂಪಾಗಿ ಸುತ್ತಿ ಸುಳಿಯುತ್ತಾ ಇದ್ದ ಶರೀರಕ್ಕೆ ಎಪ್ಪಡಿಸ್ತಾ ಇದ್ದ. ಹೌದೌದು. ಅವನ ಸೇವೆಯಿಂದಲಾಗಿ ಉಂಟೇನೋ ಆಯಾಸ, ಆಯಾಸವೆಲ್ಲವೂ ಜರ್ರನೆ ಜಾರಿತು. ಶ್ರಮಜಲ ಸುರಿಯುವುದು ನಿಂತಿದೆ. ಹೌದೌದು. ಹಾಗೆಯೇ ಬೀಸು 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 ಬೀಸು. ಅಣ್ಣ ಅಣ್ಣ ಅದು ಎಂತದೊಂದು ಸ್ವರ. ಓ ಆ ಕಡೆಯಿಂದ ಬಡ 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 ಬಡ. ಯಾವುದೇ ಒಂದು ರಸಗ್ರಾಹಿ ಅಲ್ಲ, ಅದರಲ್ಲಿ ಬೆಳಕು ಉತ್ಪಾದನೆ ಮಾಡುದು ಬಡ 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 ಬಡ. ಅದು ಬೇರೆ ಅಲ್ಲ, ಕಿವಿಗಳಿಗೆ ಇಂಪಾದ ತಂಪಾದ ಸ್ವರ. ಏನ ಎಂಥದ ಅದು? ಬಹುಶಃ ಇದು ಯಾವುದು? ಈ ಹೂವಿನ ಮಕರಂದವನ್ನು ಹೀರುವುದಕ್ಕೆ ಹಾ ಹಾರಡಿ ಒಂದು ಹಾರಾಡಿ ಬಂದು ತನ್ನ ಕೊಂಡಿಯನ್ನು ಊರಿ ಹಾ ಆ ಅಮೃತವನ್ನು ಹೀರುವ ಬಗೆ ಏಯ್, ಮಧುಕರ ವೃತ್ತಿ. ಇದು ಮಕರಂಧವನ್ನು ಹೀರುವ ದುಂಬಿಯ ಝಂಕಾರ. ಹೌದೌದು. ಯಾರು ಹೇಳಿದ್ದು? ನಾನು ಹೇಳಿ. ಅದು ಹೀಗಲ್ಲ. ಮತ್ತೆ ಅದು ಇದಲ್ಲ. ಹಾಗಿದ್ರೆ ಇದು ಯಾವುದು? ಕಾಡಿನಲ್ಲಿ ಬಿದಿರುಗಳು ಬೇಕಾದಷ್ಟು ಉಂಟು. ಹೌದು. ಈ ಬಿದಿರಿಗೆ ಬಾಳಿ ಬೀಸುವಾಗ ಆ ರೀತಿಯ ಸ್ವರ ಬರಲಿಕ್ಕೂ ಸಾಧ್ಯ. ಅದು ಹಾಗಲ್ಲ. ಮತ್ತೆ ಅದು ಇದು ಹಾಗಲ್ಲ. ಇದು ಸಂಗೀತ ಮಿಶ್ರಿತವಾದಂತಹ ಸ್ವರ. ಏನು ಸ್ವರವು, ಏನು ಸ್ವರ, ಏನು ಇಂಪು, ಏನು ಕೆಂಪು, ಏನು ತಂಪು, ಏನು ಸಂಪು. ಶ್ರುತಿ ತಾಳಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಸಂಗೀತದಲ್ಲಿ ಬಡಬಹುದಾದಂತಹ ರೀತಿಯಿಂದ ಹೊರಹೊಮ್ಮುವ ಗಾನಸುಧ, ಗಾನಲ ಹರಿ ಗಾನಾಮೃತ, ಆ ಗೊಂಡಾರಣ್ಯವಿದು. ಹೌದೌದು. ಸೂರ್ಯರಶ್ಮಿಯೇ ಒಳ ಪ್ರವೇಶ ಮಾಡುವುದಿಲ್ಲ. ಆಹಾ. ಅಂತಹ ಈ ಕಾಡಿಗೆ ಬಂದು ನಿರ್ಭೀತವಾಗಿ ಸುಲಲಿತವಾಗಿ ಸುರಾಗವಾಗಿ ಸುಗಮವಾಗಿ ಹಾಡಬೇಕಂತಾದ್ರೆ ಈ ಹಾಡುಗಾರ ಮೋಡಿಗಾರ ಸೊಗಸುಗಾರ ಯಾರು? ಯಾವ ಸಂಗೀತಗಾರ ಬಂದದ್ದು ಅಂತ ಇಲ್ಲಿ? ಬರೇ ಸಂಗೀತಗಾರನಲ್ಲ, ಸಂಗೀತದಲ್ಲಿ ಪ್ರೌಢಿಮೆಯನ್ನು ಪ್ರಬುದ್ಧತೆಯನ್ನು ಮೆರೆದ ಮಹಾನ್ ಕಲಾವಿದ, ಸಂಗೀತ ವಿದ್ವಾಂಸ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಸಾಮಾನ್ಯರಿಗಿಂತಹ ಸಂಗೀತ ರಸಧಾರೆಯನ್ನು ಹರಿಸುವುದಕ್ಕೆ ಎಲ್ಲಿಂದ ಸಾಧ್ಯ? ಎಲ್ಲಿಂದ? ಸಂಗೀತ ಅಂದ್ರೆ ಹಾಗೆ ತಾನೆ. ಹೌದೌದು. ನಲವಿನಿಂದೊಲಿದ ನಲಿವಿಕೆಯ ನೀರಜೆಯ ಸಂಗೀತ, ಗಾಯನದ ಗಾಯಕನ ಗಾಢತೆಯ ಗಾನವಿದು ಸಂಗೀತ, ಎಡಬಿಡದೆ ಹಾಡುತ್ತೀಯ ಹೂದುಂಬಿ ಹೆಜ್ಜೆಯನ್ನು ಸಂಗೀತ, ಕಾರಣದ ಮಧ್ಯದಲ್ಲೂ ಕಸ್ತೂರಿ ಕಂಪರದ ಇಂಪಿನ ಸಂಗೀತ, ಆಲಿಸುವ ಕರ್ಣವಿದೆ ಆಲಂಗಿಸುವ ಇಂಗಿತದ ಸಂಗೀತ, ರಾಗ ಭಾವ ಶ್ರುತಿಯೊಳೆನ್ನ ಮೈಮನವ ಸೂರ್ಯಗುಂಡಿಹ ಸಿರಿಕಂಠನ ಗಾನ ಮಂದಾರಣ ಸಂಗೀತ. ತಮ್ಮ, ಇದು ಈ ಲೋಕದವರಲ್ಲ. ಮತ್ತೆ ಬಹುಶಃ ಆ ದೇವರು ನಮ್ಮ ಎಲ್ಲರ ಬೇಸರವನ್ನು ಹೋಗಲಾಡಿಸುವುದಕ್ಕೆ ಮೇಲು ಲೋಕದಿಂದ ನಮಗೆ ಬೇಕಾಗಿ ಕಳುಹಿಸಿಕೊಟ್ಟ ಒಂದು ಅನರ್ಘ್ಯ ರತ್ನ ಅನ್ನುವುದರಲ್ಲಿ ಯಾವ ಸಂದೇಹ ಉಂಟು? ಹೌದಾ ತಮ್ಮ, ಮೇಲೋಕದಿಂದ. ಹೌದೌದು. ಯಾರು ಅದು? ಯಾರು ಅಂತ ನಾನು ಆಗದಿಂದ ಆಲೋಚನೆ ಮಾಡಿದೆ, ಯಾರು? ಯೋಚಿಸಿದೆ, ಚಿಂತಿಸಿದೆ, ಹಾ. ಮತಿಸಿದೆ. ನನ್ನ ಮತನಕ್ಕೆ ಸಿಕ್ಕಿದ ಉತ್ತರ ಒಂದು. ಯಾವುದು? ಈ ರೀತಿಯಾಗಿ ಸುಶ್ರಾವ್ಯವಾಗಿ ಹೃದಯದಿಂದ ಎದೆ ತುಂಬಿ ಹಾಡುವ ಹೃದಯವಂತ ಕಲಾವಿದ ಯಾರು ಬಲ್ಲೆ? ಯಾರು? ಇದು ಅವನೇ ಇರಬೇಕು. ತುಂಬುರ ನಾರದ ಎಂಬವನಿತು ತಮ್ಮ ಆ ಆ
ನಡೆತಂದು 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 ಕದಂಬವನಕ್ಕೆ ನಡೆತಂದು ಸಂಭ್ರಮದವರು ಗಾನ ಪಾಡುವರು ಸಂಭ್ರಮದಲ್ಲಿ ಪಾಡುವರು 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 ಗಾನ ಪಾಡುವರು ಗಾನ ಪಾಡುವರು ಪಾಡುವರು ಇದು ಏನು ಇದು ಏನು ಇದು ಏನು ಅರಿಯದಾಗಿರುವುದು 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 ತಮ್ಮ ಕದಂಬವನಕ್ಕೆ ನಡೆತಂದು 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 ಸಂಭ್ರಮದೊಳಗಿಂದು ಗಾನ ಪಡುವರು ಇದೇನೆಂಬುದರಿಯದಾಗಿರುವುದು ಏನೆಂಬುದರಿಯದಾಗಿರುವುದು ಇದೇನೆಂಬುದರಿಯದಾಗಿರುವುದು ಆ
ಎಂಥದ? ಯಾರು ಕುದುರೆ ಮುಖದವ? ಯಾರು? ಕುದುರೆ ಮುಖವುಳ್ಳ ತುಂಬುರ. ಕುದುರೆ ಮುಖವನ್ನು ಹೊಂದಿದವ. ಚಂಡಮುಂಡರಿಗೆ ಆಯಾಸ ಆಗಿದೆ ಅನ್ನೋದು ಗೊತ್ತಾಗಿ ಆಯಾಸ ಪರಿಹಾರಕ್ಕೆ ಸಂಗೀತ ರಸಧಾರೆಯನ್ನು ಹರಿಸುತ್ತಿದ್ದಾರೆ. ಹೇಗೆ? ತುಂಬುರನ ನಾದ ಡುಯ್. ತುಂಬುರನ ಸ್ವರವ. ಹೌದೌದು. ಏ ಪುಣ್ಯಾತ್ಮ, ಅವ ದೇವವೈಣಿಕನಲ್ವೋ? ಹೌದು. ದೇವತೆಗಳು ನಮ್ಮ ಬದ್ಧ ವಿರೋಧಿಗಳು. ಚಂಡಮುಂಡರ ಹೆಸರು ಕೇಳಿದ್ರೆ ಸಾಕು, ಆ ಕಡೆ ತಲೆ ಹಾಕಿ ಮಲಗುವುದಿಲ್ಲ, ತಿರುಗಿ ನಿಲ್ಲುವುದಿಲ್ಲ. ಹೆದರಿಕೆ, ಭಯ. ಹಾಗಿರುವಾಗ ಅವ ಬರ್ಲಿಕ್ಕಿಲ್ಲ. ಅವನನ್ನು ಬಿಡು. ಇನ್ನೊಬ್ಬ ಇದ್ದಾನೆ, ಹೆಸರಲ್ಲಿ ನಾರದ, ಕರದಲ್ಲಿಗೆ ಬಾರದ, ಗಾನ ವಿಶಾರದ, ಅವನೊಬ್ಬೆ ಶಾರದ, ಸತ್ಯವನ್ನು ಮೀರದ, ಕೋಪವನ್ನು ತೋರದ ನಾರದ. ನಾರದನ ಕೈಯಲ್ಲಿರುವ ಮಹತಿಯ ವೀಣೆಯ ಸ್ವರ. ನಾರದನ ಮಹತಿಯ ಸ್ವರ. ಹೌದು. ಅವ ಲೋಕ ಸಂಚಾರಿ ಅಲ್ವೋ ಪುಣ್ಯಾತ್ಮ? ಸಂಚಾರದಲ್ಲಿ ಸಂಚಾರ. ಮೇಲಾಗಿ ಶಾಪಗ್ರಸ್ತ. ಯಾರಿಂದ? ದಕ್ಷ ಬ್ರಹ್ಮನಿಂದ ಶಾಪವನ್ನು ಹೊಂದಿದ್ದಾನೆ. ಹಾಗಿದ್ರೆ ಅವನಲ್ಲ. ತುಂಬುರ ನಾರದರೆಂಬವರಿಂದಿಲಿ ಕದಂಬವನಕ್ಕೆ ನಡೆತಂದು ಸಂಭ್ರಮದಲ್ಲಿ ಗಾನ ಪಾಡುವುದಲ್ಲ. ಅಲ್ಲ. ಹಾಗಿದ್ರೆ ಯಾರು? ತಿಳಿಬೇಕು. ಹೇಗೆ? ಉಪಾಯವಿದೆ. ಏನು? ಕೇಳಿಸುವುದೇನು? ಅದು ಸ್ವರ. ಸ್ವರವಿಡಿದು ಸ್ವರವಿಡಿದು ನಡೆದರು ಮುಂದಕ್ಕೆ ನಡೆತರಲು ಮುಂದಕ್ಕೆ ಸರಣಿ ಕೋಟಿ ಪ್ರಕಾಶವದು ಭ್ರಮಿಸಿ ಶೋಧಿಸಿ ಬರುತ್ತ ಕಂಡರು ಸುರ್ಣದುಯ್ಯಾಲೆ ಜಲೆ ದೇವಿಯನು. ಅರಳಿಬಳಂತ ಬಿಟ್ಟಗಾರೆ ಅನರೇ ಅಮಮ ಅನರೇ ಅಮಮ ಅರರೆಯ ಮಮ ಅರರೆಯ ಮಮ ಅರರೆಯ ಮಮ ಅರರೆಯ ಮಮ ಅರರೆ ಅಮಮ ಅರರೆ ಇವಳಿಂದ ಬಿಟ್ಟಗಾರೆ ಎಂತ ಬಿಟ್ಟಗಾರೆ ಎಂತ ಬಿಟ್ಟಗಾರೆ. सरसिज बदने सरसिज बदने हरिण नेत्री हरिण नेत्री हरिण नेत्री हरिण नेत्री हरिण नेत्री
ತರುಣಿ ಮಣಿಯು ವಿಮಲಗಾತ್ರೆ ಚೆಲುವ ತರುಣಿ ಮಣಿಯು ವಿಮಲಗಾತ್ರೆ ವಿಮಲಗಾತ್ರೆ ಹರಿಣ ನೇತ್ರೆ ಸರಸಿಜ ವದನೆ ಹರಿಣ ನೇತ್ರೆ ಚೆಲುವ ತರುಣಿ ಮಣಿಯು ವಿಮಲಗಾತ್ರೆ ಹರಿಣ ನೇತ್ರೆ ಅರೇ ಗಿಲ್ಲಿ ಬಳೆಂತ ಬಿಟಗಾರೆ ಇಂತ ಬಿಟಗಾರೆ ಇಂತ ಬಿಟಗಾರೆ 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 ಇವಳಂತ ಬಿಟಗಾರೆ